ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಸಂಭ್ರಮದ ಅಂಗವಾಗಿ ಜ್ಞಾನವಾಹಿನಿಯಾಗಿ ಹರಿದು ಬರಲಿರುವ ಶಿಕ್ಷಣ ವಿಭಾಗದ ಸರಣಿ ಕಾರ್ಯಕ್ರಮದ ಅಂಗವಾಗಿ ಕೋವಿಡ್ ಮತ್ತು ವ್ಯಸನ ಜಾಗೃತಿ ಅಭಿಯಾನವು ಪಿವಿಎಸ್ ಸೆಂಟನರಿ ಬಿಲ್ಡಿಂಗ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಮತ್ತು ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಒಡಿಯೂರು ಗುರುದೇವದತ್ತ ಸಂಸ್ಥಾನದ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ಮನದಲ್ಲಿ ಮೂಡಬೇಕು, ಆಗ ಮಾತ್ರ ಅದು ವರ್ಜ್ಯ ಆಗುವಂಥದ್ದು, ಇಲ್ಲದೆ ಆಗುವಂಥದ್ದು ಸುಲಭ ಏನೂ ಅಲ್ಲ. ಎಲ್ಲ ಭಾಗದಲ್ಲೂ ನಾವು ಅದನ್ನು ಗಮನಿಸ್ತಿದ್ದೇವೆ. ಇವತ್ತೊಂದು ಅಪೂರ್ವವಾಗಿರುವಂಥ ಈ ಕಾರ್ಯಕ್ರಮ, ಈ ಕೋವಿಡ್ ಅನ್ನುವಂಥದ್ದು ಈಗಾಗಲೇ ಎಷ್ಟು ಪರಿಣಾಮಕಾರಿ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದ್ದ ಸಂಗತಿ. ಮೂಗನ್ನು ಮುಚ್ಚಿಕೊಳ್ಳುವವರೆಗೆ ಆಯಿತು, ಮುಖವನ್ನೇಗೂ ಮುಚ್ಚಿತು, ಇನ್ನು ಮೂಗು ಇನ್ನು ಎಲ್ಲರಿಗೆ ಬರ್ತದೆ ಇನ್ನು ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಜಾಗೃತರಾಗಬೇಕಾದಂಥ ಅನಿವಾರ್ಯತೆ ಈಗ ಇದೆ ಅಂತ ನಾವೆಲ್ಲ ಸ್ವಲ್ಪ ಹಾಗೆ ಹೀಗೆ ಮಾಡಿಬಿಟ್ಟು ಅದನ್ನು ಯಾರಿಗೂ ಇಲ್ಲ ಏನು ಅದನ್ನು ಗೋಚರವೇ ಮಾಡೋದಿಲ್ಲ, ಇಲ್ಲ ಏನಿಲ್ಲಪ್ಪ ಹೋಗಿಲ್ಲ. ಆದರೂ ನಮ್ಮಲ್ಲಿ ಜಾಗೃತೆ ಖಂಡಿತ ಇರಬೇಕು. ಅದು ಎರಡೂ ಜಾಗೃತಿ ಆಗಿರಬೇಕು, ಅಂತರಂಗದಲ್ಲೂ ಜಾಗೃತರಾಗಬೇಕು, ಬಹಿರಂಗದಲ್ಲೂ ಜಾಗೃತರಾಗಬೇಕು. ಅನಂತರ ಮಂಗಳೂರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾತನಾಡಿ, ಕೋವಿಡ್ ಮಹಾಮಾರಿ ಎಲ್ಲರಿಗೂ ಬಹುದೊಡ್ಡ ಪಾಠವನ್ನು ಕಲಿಸಿದೆ. ನಾವುಗಳು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ ಬದುಕುವ ಅವಶ್ಯಕತೆ ಇದೆ. ಕೋವಿಡ್ ಲಸಿಕೆಯನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಪ್ರತಿಯೊಬ್ಬರೂ ತೆಗೆದುಕೊಳ್ಳಬೇಕು. ಮಂಗಳೂರು ನಗರ ಹೃದಯ ವೈಶಾಲ್ಯತೆಯನ್ನ ಹೊಂದಿದ ನಗರವಾಗಿದೆ. ವ್ಯಸನದ ಬಗ್ಗೆ ಯುವ ಸಮುದಾಯ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಸಲಹೆ ನೀಡಿದರು. ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಈ ಭಾಗ ಏನು ತುಳುನಾಡಿದೆ, ಬಹಳ ಸಾಂಸ್ಕೃತಿಕವಾಗಿ ಒಂದು ತನ್ನದೇ ಆದಂಥ ಗರಿಮೆ ಹಿರಿಮೆಯನ್ನು ಹೊಂದಿರುವಂಥದ್ದು. ಇಲ್ಲಿ ಒಂದು ಸಣ್ಣ ಪೂಜೆಯಿಂದ ಹಿಡಿದು ದೈವ ಸ್ಥಾನಗಳು, ದೇವಸ್ಥಾನಗಳು, ಕೋಲ, ಯಕ್ಷಗಾನ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನುವಂಥದ್ದಿಲ್ಲ. ಅಷ್ಟೊಂದು ವೈಶಿಷ್ಟ್ಯತೆ ವೈವಿಧ್ಯಮಯತೆಯಿಂದ ಕೂಡಿರುವಂಥ ನಗರ. ಇಲ್ಲಿ ಎಲ್ಲ ಜಾತಿ ಧರ್ಮದವರಿದ್ದಾರೆ, ಇಲ್ಲಿ ಎಲ್ಲ ವೃತ್ತಿ ಮಾಡುವಂಥವ್ರಿದ್ದಾರೆ, ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ನನಗೆ ಒಬ್ರು ಚುನಾಯಿತ ಪ್ರತಿನಿಧಿ ಹೇಳ್ತಾ ಇದ್ರು, ಮಂಗಳೂರಲ್ಲಿ ಮಿಸ್ ವರ್ಲ್ಡ್ ಅಂಡರ್ ವರ್ಲ್ಡ್ವರೆಗೂ ಎಲ್ಲ ಇದೆ ಅಂತ. ಸೊ ನಿಜ ಕೂಡ ಅದು. ಸೊ ಇಂಥ ಒಂದು ಶ್ರೇಷ್ಠ ನಾಡಿನಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಬಹಳ ಖುಷಿಯ ವಿಚಾರ. ನಮ್ಮ ಪೊಲೀಸ್ ಇಲಾಖೆ ಈ ವ್ಯಸನಗಳಲ್ಲಿ ಕುರಿತು ವಿಶೇಷ ಅಭಿಯಾನವನ್ನೇ ಮಾಡ್ತಾ ಇದೆ. ಸುಮಾರು ನಾನು ಬಂದ ನಂತರ ಒಂದು 60-70ಕ್ಕಿಂತ ಹೆಚ್ಚು ಗಾಂಜಾ ಕೇಸ್ಗಳನ್ನು ದಾಖಲು ಮಾಡಿದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಗಾಂಜಾ ಅಥವಾ ಬೇರೆ ಯಾವುದೇ ಒಂದು ಡ್ರಗ್ಸ್ ಮೂವ್ಮೆಂಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರು ಕನ್ಸ್ಯೂಮರ್ಸ್ ಇದ್ದಾರೆ, ಯಾರ ಮಧ್ಯ ಈ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ತೊಗೊಂಡು ಕೊಡುವಂಥದ್ದು ಎಲ್ಲರ ಮೇಲೂ ಕಣ್ಗಾವಲಿಸಿ ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಶಾಲಾ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಒಂದು ಭಾಳ ದೊಡ್ಡ ಪಿಡುಗು, ಭಾಳ ದುಃಖ ಆಗುತ್ತೆ. ಯಾಕಂದರೆ ನಾವು ಕಾಲೇಜುಗಳಲ್ಲಿ ಓದೇ ಬಂದಿರೋದು, ನಾವು ಪ್ರೊಫೆಷನಲ್ ಡಿಗ್ರೀಸೇ ಮಾಡಿ ಬಂದಿರೋದು. ಆದರೆ ನಾವು ಓದ್ತಿರೋಂಥ ಸಂದರ್ಭದಲ್ಲಿ ಒಂದು ಹೆಲ್ತಿ ಇಂಟ್ರಾಕ್ಷನ್ ಇರ್ತಿತ್ತು ಸೀನಿಯರ್ ಮತ್ತು ಜೂನಿಯರ್ಗಳ ನಡುವೆ. ಆದರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಕೆಲವು ಸಂದರ್ಭದಲ್ಲಿ ಹಲ್ಲೆ ಮಾಡಿರುವಂಥದ್ದು, ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡಿರುವಂಥದ್ದು, ಅವರ ವೇಷಭೂಷಣದಿಂದ, ಅವರ ಹೇರ್ ಸ್ಟೈಲಿಂದ ಅವ್ರ ಪ್ರತಿಯೊಂದನ್ನು ತಪ್ಪು ಅನ್ನೋ ರೀತಿಯಲ್ಲಿ ಕಂಡೆಮ್ ಮಾಡಿಬಿಟ್ಟು ಬ್ಲೇಮ್ ಮಾಡಿರೋದು, ಈ ಥರದ್ದು ಕೆಲವು ಘಟನೆಗಳು ನನ್ನ ಗಮನಕ್ಕೆ ಬಂತು. ಆದರೆ ಯಾವುದೇ ಒಂದು ಎಕ್ಸ್ಕ್ಯೂಸ್ ಕೊಡದೆ, ಅದು ಎಷ್ಟು ದೊಡ್ಡ ಸಂಸ್ಥೆ ಇರ್ಬೋದು, ಆ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಹಿನ್ನೆಲೆ ಇರೋರಿರ್ಬೋದು, ಅತ್ಯಂತ ಕಠಿಣ ಕ್ರಮ, ಕಾನೂನು ಕ್ರಮ ತಗೊಂಡು ಸುಮಾರು 3 ಪ್ರಕರಣಗಳಲ್ಲಿ ಒಂದು 22-23 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಜೈಲಿಗೆ ಕಳಿಸಿದ್ದೀವಿ. ಅಂದರೆ ವಿದ್ಯಾರ್ಥಿಗಳನ್ನ ಜೈಲಿಗೆ ಕಳಿಸಿದ್ವಿ ಅನ್ನೋ ಹೆಮ್ಮೆ ಇಲ್ಲ ನನಗೆ. ಆದರೆ ಅಂಥ ಕಿಡಿಗೇಡಿಗಳೇನಿದ್ದಾರೆ ಅಂಥರಿಂದ ಉಳಿದೆಲ್ಲ ವಿದ್ಯಾರ್ಥಿ ಸಮೂಹವನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಹೆಮ್ಮೆ ಇದೆ. ಇದೇ ವೇಳೆ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿಯ ವೈದ್ಯಕೀಯ ಸಲಹೆಗಾರರಾದ ಪ್ರೊಫೆಸರ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರು ಜಾಗೃತಿ ಉಪನ್ಯಾಸವನ್ನು ನೀಡಿದರು. ಯಾರಿಗುಂಟು ಯಾರಿಗಿಲ್ಲ ನನಗೆ ಗೊತ್ತಿಲ್ಲ, ನನಗಂತೂ ಬರುವುದಿಲ್ಲ. ಯಾಕಂದ್ರೆ ನಾನು ಹೇಳಿದ್ರೆ ನಾನು ಟೈಟರ್ ನೋಡಿದ್ದೇನೆ, ಆ್ಯಂಟಿಬಾಡಿ 200 ಉಂಟು, ಈಗ ಅದು ಕಡಿಮೆ ಆಗ್ತದೆ ಸ್ವಲ್ಪ ಸಮಯದಲ್ಲಿ. ಸೊ ಆದರೂ ನಾನು ಮಾಸ್ಕ್ ಹಾಕ್ತದೆ, ಕಾರಿಂದ ಹಿಡಿದಿಲ್ಲ, ಹೊರಗೆ ಹೋಗುದಿಲ್ಲ, ಮಾರ್ಕೆಟ್ಗೆ ಹೋಗುದಿಲ್ಲ. ಸ್ಯಾನಿಟೈಸರ್ ಕಿಸೆಯಲ್ಲಿ ಇರ್ತದೆ, ಪ್ರತಿ ಸರಿ ಸ್ಯಾನಿಟೈಸರ್ ಮಾಡ್ತಾ ಇರ್ತೇನೆ, ಸೋಪಲ್ಲಿ ಕೈ ತೊಳಿತಾ ಇರ್ತೇನೆ. ಇದನ್ನು ಒಂದೇ ವೇ ಯು ಹ್ಯಾವ್ ಟು ಬ್ರೇಕ್ ದಿಸ್ ಚೈನ್. ಈ ಚೈನ್ ಯಾವಾಗ ಬ್ರೇಕ್ ಆಗ್ತದೆ ಆವಾಗ ಮಾತ್ರ ಕೊರೋನಾ ಹೋಗುದು, ಇಲ್ಲದಿದ್ರೆ ಕೊರೋನಾ ಹೋಗುದಿಲ್ಲ. ಅರ್ಥ ಆಯ್ತಾ?
ಕೊರೋನಾ ಹೋಗ್ತದೆ ಅಂತೆಲ್ಲ ಹೇಳಿದ್ರು. ಕೊರೋನಾ ಎಲ್ಲಿಗೂ ಹೋಗುದಿಲ್ಲ, ಕೊರೋನಾ ನಮ್ಮಲ್ಲೇ ಇರ್ತದೆ. ಅದರ ಪ್ರಾಬ್ಲಮ್ ಏನಾಗುದಂದ್ರೆ ಮೋರ್ಟಾಲಿಟಿ ವಿಲ್ ಬಿ ಲೆಸ್, ಜನರು ಸಾಯುವುದಿಲ್ಲ. ಬಟ್ ಯಾರಿಗೆ ಪ್ರಾಬ್ಲಮ್ ಆಗೋದು? ಕ್ಯಾನ್ಸರ್ ಪೇಷಂಟ್, ಡಯಾಬಿಟಿಸ್ ಪೇಷಂಟ್, ಹಾರ್ಟ್ ಪೇಷಂಟ್. ಇನ್ನೊಂದು ವಿಷಯ ಹೇಳಬೇಕು, HIV ಇದ್ದವರಿಗೆ ಇಮ್ಯುನಿಟಿ ಭಾರಿ ಲೋ, ಭಾರಿ ಕಡಿಮೆ ಜನ ತಿಳ್ಕೊಂಡಿದ್ದಾರೆ ಈ ವೈರಸ್ಸಿಂದ. ಏಡ್ಸ್ ಪೇಷಂಟ್ ಅಂತ ಹೇಳ್ತೀವಲ್ಲ ನಾವು, ಭಾರಿ ಜನ ಕಡಿಮೆ ತಿಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ರೆಟ್ರೋವೈರಸ್ ಔಷಧಿ ತಗೊಳ್ತಿದ್ರು, ಹಾಗಾಗಿ ಅವ್ರು ಬದುಕೊಂಡು. ಕ್ಯಾನ್ಸರ್ ಪೇಷಂಟ್ ಇಮ್ಯುನಿಟಿ ಲೋ ಇದ್ರು ಅವರು ಬದುಕೊಂಡು. ಪ್ರಾಬ್ಲಮ್ ಆಗಿದ್ದು ಖಾಲಿ ಡಯಾಬಿಟಿಸ್, ಹಾರ್ಟ್ ಪೇಷಂಟ್, ರೀನಲ್ ಪೇಷಂಟ್. ಇವರು ಮಾತ್ರ ಡಯಾಬಿಟಿಸ್ ಎಲ್ಲರಿಗೂ ಉಂಟು, 60 ವರ್ಷ ಮೇಲೆ ಹೆಚ್ಚಿನವರಿಗೆ ಡಯಾಬಿಟಿಸ್ ಉಂಟು. ಸೊ ಪ್ರಾಬ್ಲಮ್ ಇಸ್ ವಿತ್ ಡಯಾಬಿಟಿಸ್. ನನಗೇನಾಗುದಿಲ್ಲ, ಬಟ್ ನಾನು ಹೋಗಿ ಯಾರಾದರೂ ಪ್ರಾಯದವರನ್ನು ಮೀಟಾಗಿ ಅವರಿಗೆ ನನ್ನ ಕೊರೋನಾನು ಕೊಡ್ತೇನೆ. ನಾವು ಮನೆಯಲ್ಲಿ ಮಕ್ಕಳನ್ನ ಯಾಕೆ ಹೊರಗೆ ಕಳಿಸಬಾರ್ದು ಅಂತ ಹೇಳಿದ್ರೆ, ಅವರು ಮಾರ್ಕೆಟಿಂದ ಕೊರೋನಾ ತಗೊಂಡ್ಬಂದು ಅಜ್ಜಿ ಕೊಡ್ತಾರೆ. ಅಜ್ಜಿಗೆ ಡಯಾಬಿಟಿಸ್ ಉಂಟು, ಅಜ್ಜಿಗೆ ಹೈಪರ್ ಟೆನ್ಷನ್ ಉಂಟು, ಅಜ್ಜಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಉಂಟು, ರೀನಲ್ ಪ್ರಾಬ್ಲಮ್ ಉಂಟು. ಯಾವುದಾದ್ರೂ ಒಂದು ಕೋಮಾರ್ಬಿಡ್ ಇದ್ರೆ ಖಂಡಿತ ಅದು ಬಲಿ ತಗೊಳ್ತೀವಿ. ಈ ಸಂದರ್ಭದಲ್ಲಿ ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಸಮಿತಿಯ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ಸಂಯೋಜಕರಾದ ಅವೀಕ್ಷಿತ್ ರೈ, ಬ್ರಿಲಿಯಂಟ್ ಕಾಲೇಜಿನ ಚೇರ್ಮನ್ CA ರಾಮ್ ಮೋಹನ್ ರಾಯ್, ಕಾಲೇಜಿನ ಪ್ರಾಂಶುಪಾಲರಾದ ಡಾ ಬಿಂದು ಸನಶೆಟ್ಟಿ, ಒಡಿಯೂರು ಶ್ರೀಗಳ ಷಷ್ಠ್ಯಬ್ದ ಮಂಗಳೂರು ನಗರ ವಲಯ ಸಮಿತಿಯ ಕಾರ್ಯಾಧ್ಯಕ್ಷರಾದ ಜಿತೇಂದ್ರ ಕೊಟ್ಟಾರಿ, ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಶೆಟ್ಟಿ, ಪ್ರಧಾನ ಸಂಚಾಲಕರಾದ ನಾಗರಾಜ್ ಆಚಾರ್, ಪ್ರದೀಪ್ ಆಳ್ವಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್, V4 ನ್ಯೂಸ್, ಮಂಗಳೂರು.